ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ರಕ್ಷಿತಾ ಅಶ್ವಿತ್. ಇವತ್ತು ನಾವು ಹೋದದ್ದು ಮೈ ಜಿ ಅಂದರೆ ನಿಜವಾಗ್ಲೂ ನನಗೆ ಮೀನಿಂಗ್ ಗೊತ್ತಿಲ್ಲ. ನಾವು ಪರ್ಚೇಸ್ ಮಾಡಲಿಕ್ಕೆ ಹೋದದ್ದು ಒಂದು ಫ್ರಿಡ್ಜ್ ಅಂದರೆ ರೆಫ್ರಿಜಿರೇಟರ್. ಸೊ ನನ್ನ ಬರ್ತ್ಡೇಗೆ ನಾನು ಆಲ್ರೆಡಿ ಹೇಳಿದ್ದ ಒಂದು ಫ್ರಿಡ್ಜನ್ನು ಆರ್ಡ್ರ್ ಮಾಡಿ ನೋಡಿ ಅಂತ. ಸೊ ನಾವು ಹಾಗೆ ಬಂದಿದ್ವಿ. ಫುಲ್ ಕಲರ್ಫುಲ್ ಆಗಿತ್ತು ಎಲ್ಲ ಫ್ರಿಡ್ಜ್ ಮೇಲೆ. ಆ್ಯಂಡ್ ಈ ಫ್ರಿಡ್ಜ್ ನೋಡಿ ಅಂತೆ ಹೇಗೆ ಸ್ಟಿಕ್ಕರ್ ಅಂಟಿಸಿದ್ದಾರೆ ಅಂತ. ಆ್ಯಕ್ಚುಲಿ ನನಗೆ ಹಾಗೆಲ್ಲ ಇಷ್ಟಿಲ್ಲ, ಒಂದು ಡೀಸೆಂಟ್ ಡಿಸಿಪ್ಲಿನ್ ಥರ ಇರಬೇಕು. ಸೊ ನಾವು ಚೂಸ್ ಮಾಡಿದ್ದ ಫ್ರಿಡ್ಜ್ ಬಂದುಬಿಟ್ಟು ಇದು ಫಸ್ಟ್ ಚೂಸ್ ಮಾಡಿದ್ದು. ಮತ್ತು ಆ್ಯಕ್ಚುಲಿ ನಾವು ಇಬ್ಬರೇ ಇರೋದ್ರಿಂದ ನಮಗೆ ಸ್ವಲ್ಪ ಚಿಕ್ಕದು ಫ್ರಿಡ್ಜ್ ಬೇಕಿತ್ತು. ಸೊ ನಾವು ಅನದರ್ ಒನ್ ಚೂಸ್ ಮಾಡಿದ್ವಿ. ಬಿಲ್ಲಿಂಗ್ ಎಲ್ಲ ಆಯಿತು. ಬಿಲ್ಲಿಂಗ್ ಆದಮೇಲೆ ನಾವು ವೆಯ್ಟ್ ಮಾಡ್ತಾಯಿದ್ವಿ ಯಾವಾಗ ನಮಗೆ ಡೆಲಿವರಿ ಮಾಡ್ತಾರೆ ಅಂತ. ಪ್ರೊಸೆಸ್ ಬಂದುಬಿಟ್ಟು ಹೇಗಿತ್ತು ಅಂದರೆ ಡೆಲಿವರಿ ಅವತ್ತೇ ಇರಲಿಲ್ಲ, ನೆಕ್ಸ್ಟ್ ಡೇ ಇತ್ತು, ಅವರೇ ತಂದು ಕೊಡ್ತಾರೆ. ಆ್ಯಂಡ್ ಹೀ ಈಸ್ ಮೈ ಹಸ್ಬೆಂಡ್. ಲುಕ್, ಇದು ನನ್ನ ಮತ್ತು ನನ್ನ ಹಸ್ಬೆಂಡ್ ಔಟ್ಲುಕ್ ಹೇಗಿದೆ ನೋಡಿ. ಆ್ಯಕ್ಚುಲಿ ಇದು ನನ್ನ ಹಸ್ಬೆಂಡ್ ಅಡ್ರೆಸ್, ಹೇಳಬೇಡಿ ಯಾರ ಹತ್ರನೂ. ಸೊ ಅವ್ರು ಹೇಳಿದಾಗೆ ಐಟಮನ್ನು ನಾಳೆ ತಂದು ಕೊಡ್ತೇವೆ ಅಂತ ಹೇಳಿದರು ನೆಕ್ಸ್ಟ್ ಡೇ. ಆ್ಯಂಡ್ ನಾವು ಪೇಮೆಂಟ್ ಮಾಡಿ ಕೂಡ ಬಂದಾಯಿತು. ಆ್ಯಂಡ್ ದಿಸ್ ಹೀ is my husband. ಗ್ಯಾಸ್ಟ್ರಿಕ್ ಆಯ್ತು ನಿಂಗೆ. ದಾನೇಡಿ ಗೆದ್ದು ಉಪ್ಪು ಆಡ್ಬೇಕು ಸರಿ ತಿನ್ನಂದೆ ಓ ದೇವ ಏನೋ ಅನಿಸ್ಕೊಡ್ತೀನಿ ಅಂತ ಸಾರು ಚಿಪ್ಪ ಯಾನು ಅರಂಗೆ ಪೋರ್ಲೇನ್ ಪವೇರ ಅಂಜು. ಏನ್ರಿ ಸರ ಹೆಂಗಿದ್ದೀರಾ? ಆರಾಮಿಲ್ಲ. ಏನಾಯ್ತಿ ಮೈಕೈಗೆ ಜ್ವರ ಬಂದಿದೆ. ಜ್ವರ ಅದ್ಯಾಕೆ ಹಂಗೆ ಬರ್ತದಿ? ಏನು ಅಂತ ಹೇಳೋದು, ಮನ್ಸಂದ್ಮೇಲೆ ಎಲ್ಲ ಬರುತ್ತೆ, ಎಲ್ಲ ಹೋಗುತ್ತೆ. ಅದು ಮನ್ಸಂತ ಬರಬೇಕು. ನಿಮ್ಗೆ ಯಾಕೆ ಬಂದೈತಿ? ನಿಮ್ ತರ ನಾನೇನು ಅದೇನ್ರಿ? ಅದು ಅಂದ್ರೆ ಏನ್ರಿ? ಮನುಷ್ಯ ಅಲ್ಲ ಅದು. ಅಲ್ಲಪ್ಪ, ನಾನು ಮನ್ಸ ಅಲ್ಲ, ನಾನು ದೇವತೆ ಅಲ್ರಿ. ಅದಕ್ಕ ನೀನ್ ಕೊಟ್ಟಿದ್ದಾರೆ, ನೀನ್ ಇನ್ನಾದ್ರೂ ಮನ್ಸಾಗು ಅಂತ. ಹೇಗಾಗ್ತಿದ್ರಿ ನನ್ ಜೊತೆ, ನನ್ ಜೋಡಿ ಜೀವನ? ಏನ್ ಜೀವನ ಓಡ್ತಾ ಇದೆ. ಯಾಕೋ? ಯಾಕಂದ್ರೆ ಇಷ್ಟ ಚೆನ್ನಾಗಿರೋ ಹೆಂಡತಿ ಸಿಕ್ಕವಳೆ, ನೋಡಕ್ಕೂ ಚೆನ್ನಾಗಿದ್ದಾಳೆ, ಅಡಿಗೆನೂ ಚೆನ್ನಾಗಿ ಮಾಡ್ತಾಳೆ, ಅದೆಲ್ಲ ಬಿಡಿ, ಅದು ಇರೋದೆಲ್ಲ ಅದು ಮನ್ಸರ ಜೀವನನೇ ಹಾಗೆಲ್ಲ. ಇನ್ನು ನಮ್ಮದು ಮಾತುಕತೆ ಆಗಿ ಸುಮ್ಮನೆ ತಮಾಷೆ ಮಾತುಕತೆ ಆಗಿ ನೆಕ್ಸ್ಟ್ ನನ್ನ ತಮ್ಮ ಸಿಕ್ತ. ಸೊ ಒಂದು ಸಿಕ್ಕಿದ ಖುಷಿಯಲ್ಲಿ ಹೋಗಿ ಹೋಟೆಲಲ್ಲಿ ಹೋಗಿ ಊಟ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ನಾವು ಹೊರಟದ್ದು ನಮ್ಮ ಕಡೆ, ಅವ್ನು ಹೊರಟ ಅವನ ಕಡೆ. ಸೊ ಇವಿಷ್ಟು ನಮ್ಮ ವ್ಲಾಗ್. ಸೊ ಸಿಂಪಲ್ ಇಷ್ಟೇ. ಖುಷಿಯಾಗಿರಿ. ಟಾಟಾ ಬಾಯ್. ನೆಕ್ಸ್ಟ್ ಸಿಗೋಣ.